ಕುಂದಾಪುರ ಹಾಗೂ ಬೈಂದೂರು ರೇಂಜ್ ಫಾರೆಸ್ಟ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಂರಕ್ಷಿಸಿದ್ದ ಕಡಲಾಮೆಯ ಮೊಟ್ಟೆಗಳಿಂದ ಆಮೆಯ ಮರಿಗಳು ಹೊರಬಂದಿವೆ. ಸುಮಾರು ಒಟ್ಟು 197 ಕಡಲಾಮೆಯ ಮರಿಗಳು ಮೊಟ್ಟೆಯಿಂದ ಹೊರಬಂದಿದ್ದು ಅವುಗಳನ್ನು ಕಡಲಿಗೆ ಬಿಡಲಾಗಿದೆ. ಕುಂದಾಪುರ ಕೋಡಿ ಬೀಚ್ನಲ್ಲಿ ಸುಮಾರು 82 ಕಡಲಾಮೆಯ ಮೊಟ್ಟೆಗಳು ಪತ್ತೆಯಾಗಿದ್ದು ಅವುಗಳನ್ನು ಗುರುತಿಸಿ ಸುರಕ್ಷಿತವಾಗಿ ಕಾಪಾಡಿದ ಅರಣ್ಯ ಅಧಿಕಾರಿಗಳು ಮೊಟ್ಟೆಯಿಂದ ಮರಿಗಳು ಹೊರಬಂದ ಬಳಿಕ ಕೆಲ ದಿನಗಳು ಸಂರಕ್ಷಿಸಿ ಈಗ ಕಡಲಿಗೆ ಬಿಟ್ಟಿದ್ದಾರೆ. ಅದೇ ರೀತಿ ಬೈಂದೂರು ರೇಂಜ್ನಲ್ಲಿ ಇದೇ ಮೊದಲ ಬಾರಿ ಆಲಿವ್ ರಿಡ್ಲಿ ಆಮೆಗಳ ಮೊಟ್ಟೆಗಳು ಪತ್ತೆಯಾಗಿದ್ದು ಅವುಗಳನ್ನು ಸಂರಕ್ಷಿಸಲಾಗಿತ್ತು. ಸುಮಾರು 115 ಮರಿಗಳು ಮೊಟ್ಟೆಯಿಂದ ಹೊರಬಂದಿದ್ದು ಅವುಗಳನ್ನು ಮರವಂತೆ ಬೀಚ್ನಲ್ಲಿ ಯಶಸ್ವಿಯಾಗಿ ಸಮುದ್ರಕ್ಕೆ ಬಿಡಲಾಗಿದೆ. Hey.